ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂಜೆ ಡೆಕೋರ್ ಸಂತೆಕಟ್ಟೆ, ಉಡುಪಿ. ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಂಜೆ ಡೆಕೋರ್ ಸಂತೆಗಟ್ಟೆ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಪ್ರತಿ ಸಿಟಿಯಲ್ಲೂ, ಪ್ರತಿ ಸ್ಟ್ರೀಟಲ್ಲೂ, ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ಹುಡ್ಕೊಂಡು ನಾವು ಬಂದಿದ್ದೀವತ್ತು ಉಡುಪಿಯ ಚಿತ್ಪಾಡಿ ಹತ್ರ. ವೀಕ್ಷಕರೇ, ನಾವು ಇವಾಗ ಇದ್ದೇವೆ ಚಿತ್ಪಾಡಿಯ ಜಂಕ್ಷನ್ ಹತ್ತಿರ. ನೋಡಿ ವೀಕ್ಷಕರೇ, ಇಲ್ಲಿಂದ ಬರುವ ರಸ್ತೆ ಅದು ಮಿಷನ್ ಕಾಂಪೌಂಡಿಂದ ಚಿತ್ಪಾಡಿ ಮೇನ್ ಜಂಕ್ಷನ್ಗೆ ಬರ್ತದೆ. ಅದೇ ಸ್ಟ್ರೇಟ್ ಕಾಣುವ ರಸ್ತೆ ಇದು ಬೀಡಿನ ಗುಡ್ಡೆಗೆ ಹೋಗುವ ರಸ್ತೆ. ಅಲ್ಲಿಂದ ಬ್ಯಾಕ್ ಹಿಂದೆ ಹೋದರೆ ಅದು ಹನುಮಾನ್ ಗ್ಯಾರೇಜ್ಗೆ ಹೋಗುವ ರಸ್ತೆ. ಅಲ್ಲಿ ಈ ಮೂರು ರಸ್ತೆ ಒಟ್ಟಾಗುವ ಜಾಗದಲ್ಲೇ ಸ್ವಲ್ಪ ಹನುಮಾನ್ ಗ್ಯಾರೇಜ್ಗೆ ಹೋಗುವ ರಸ್ತೆಯ ಬಲಭಾಗದಲ್ಲಿ ಸಿಗ್ತದೆ ನಿಮಗೆ ಗಜಾನನ ಹೋಟೆಲ್. ವೀಕ್ಷಕರೇ, ಈ ಗಜಾನನ ಹೋಟೆಲಲ್ಲಿ ಏನು ಸ್ಪೆಷಲ್ ತಿಂಡಿ ಮಾಡ್ತಾರೆ, ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್ ಉದ್ಯಮವನ್ನು ನಡೆಸಿಕೊಂಡು ಬರ್ತಿದ್ದಾರೆ ಅಂತ ಅವರ ಬಾಯಿಂದಲೇ ಕೇಳುವ. ಯಾಕೆ ತಡ, ಬನ್ನಿ, ಫಾಲೋ ಮೀ. ವೀಕ್ಷಕರೇ, ನಾವು ಇವಾಗ ಚಿತ್ಪಾಡಿಯ ಗಜಾನನ ಹೋಟೆಲ್ನಲ್ಲಿ ಇದ್ದೇವೆ. ಈ ಹೋಟೆಲ್ಗೆ 60 ವರ್ಷದ ಇತಿಹಾಸವಿದೆ ಅಂತೆ. ಹಾಗಾದರೆ ಈ 60 ವರ್ಷದ ಇತಿಹಾಸವಿರುವ ಗಜಾನನ ಹೋಟೆಲ್ನಲ್ಲಿ ಏನೆಲ್ಲ ಸ್ಪೆಷಲ್ ಫುಡ್ ಸಿಗ್ತದೆ, ಆ ಸ್ಪೆಷಲ್ ಫುಡ್ಡನ್ನು ಹೇಗೆ ಮಾಡ್ತಾರೆ ಅಂತ ಆ ಮಾಲಕರ ಹತ್ರವೇ ನಾವು ಕೇಳಿ ತಿಳ್ಕೊಳ್ಳುವ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶ್ರೀಕಾಂತ್ ನಾಯಕ್, ಶ್ರೀಕಾಂತ್ ಶಿವಾನಂದ ನಾಯಕ್ ಅಂತೇಳಿ. ಶ್ರೀಕಾಂತ್ ಶಿವಾನಂದ ನಾಯಕ್. ಸರ್, ತಾವು ಈ ಹೋಟೆಲ್ ಉದ್ಯಮವನ್ನು ಎಷ್ಟು ವರ್ಷದಿಂದ ಪ್ರಾರಂಭಿಸ್ತೀವಿ? ನಾವು ಹೆಚ್ಚು ಕಡಿಮೆ ನಮಗೆ ನಮ್ಮ ಉದ್ಯೋಗ ನಾವು ಕಲಿತಾದ ಮೇಲೆ, ನಮ್ಮ ಶಿಕ್ಷಣದ ನಂತರ ಬಂದು ಕಲಿತಾದ ಮೇಲೆ ನಾವು ಇದರಲ್ಲೇ ಕಮಿಟ್ ಆದದ್ದು. ಅದರ ಮೊದಲು ನಾವು ಡಿಗ್ರಿ ಎಲ್ಲ ಮಾಡಿ ಬರುವಾಗ ಆವಾಗ ಸರಿಯಾಗಿ ಜಾಬ್ ಸಿಗ್ತಿರಲಿಲ್ಲ, ಆ ಥರದ ಪರಿಸ್ಥಿತಿ ಎಲ್ಲ ಇತ್ತು. ಆವಾಗ ಅದು ಉದಾರೀಕರಣ ನೀತಿ ಅದೆಲ್ಲ ಬಂದಿರಲಿಲ್ಲ. ನಾವು ಡಿಗ್ರಿ ಮಾಡಿದರೂ ಕೆಲಸ ಸರಿಯಾಗಿ ಸಿಗ್ತಿರಲಿಲ್ಲ, ಮತ್ತು ಇದರಲ್ಲೇ ಕಮಿಟ್ ಆದೆವು. ಮತ್ತು ಹೌದು ಸರ್, 25 ವರ್ಷದಿಂದ ನಾವು ಇಲ್ಲೇ ಇದ್ದೇವೆ, ಇದರಲ್ಲಿದ್ದೇವೆ. ಈಗ 25 ವರ್ಷದಿಂದ ಇಲ್ಲಿ ತಂದೆಯವರು ಇರುವಾಗಲೇ ನಾವು ಇದರಲ್ಲಿದ್ದೆವು. ಈಗಲೂ ಅದನ್ನೇ ಮಾಡಿಕೊಂಡು ಹೋಗ್ತೀವಿ. ತಂದೆಯವರು ಇದನ್ನು ಫುಲ್ಲು ಸಾಧಾರಣ ಅವರ 70ನೇ ವರ್ಷ, 75ನೇ ವರ್ಷ ತನಕ ಅವರು ನಡೆಸಿಕೊಂಡು ಬಂದಿದ್ದಾರೆ. ಅವರೊಟ್ಟಿಗೆ ನಾವು ಸೇರಿಕೊಂಡದ್ದು. ಹಾಗಾದರೆ ನಿಮ್ಮದೇ ಒಂದು ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನೀವು ಒಂದೇ ಫ್ಯಾಮಿಲಿಯಲ್ಲಿ ಎಲ್ಲ ಇದ್ಕೊಂಡು ಈ ಒಂದು ಹೋಟೆಲ್ ಉದ್ಯಮವನ್ನು ನಡೆಸ್ಕೊಂಡು ಬರ್ತಿದ್ರು. ಓಕೆ, ನಿಮ್ಮ ತಂದೆಯವರು ಅಂತ ಹೇಳಿದ್ದೀರ, ತಂದೆಯವರೇ ಇದನ್ನು ಮೊದಲು ಸ್ಟಾರ್ಟ್ ಮಾಡಿದ್ದು, ಅದಾದಮೇಲೆ ನೀವು? ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿ 70-60 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ದು. ಶ್ರೀಯುತ ಇವರು AL ರಾವ್, ಆರೂರು ಲಕ್ಷ್ಮೀನಾರಾಯಣ ರಾವ್ ಅವರು ಇದನ್ನು ಕಟ್ಟಿಸಿಕೊಟ್ಟದ್ದು. ಅವರು ಅವರ ಬಾಡಿಗೆಯಲ್ಲಿ ಅವರು ತಂದೆಯವರು ಶುರು ಮಾಡಿದ್ದು. ಅವರಿಂದ ಅಲ್ಲಿಂದ ಮತ್ತು ನಾವು ಇಲ್ಲೇ ಇದ್ದವು. ಅದರ ಮೊದಲು ಸರಿ ಕಟ್ಟವರಿಗೆ ಒಂದು ವ್ಯಾಪ್ತಿ ಅಂಥದ್ದು ಇರಲಿಲ್ಲ, ತುಂಬ ಕಷ್ಟದಲ್ಲೇ ಇತ್ತು. ಆವಾಗ ಆ ಕಾಲದಲ್ಲೂ ಸಹ ಕಷ್ಟದೇ ಇದು ವ್ಯಾಪಾರ. ಸಣ್ಣ ವ್ಯಾಪಾರದಿಂದ ಸ್ಟಾರ್ಟ್ ಮಾಡಿ ಇವತ್ತಿಗೆ ಇಲ್ಲಿ ತನಕ ಬಂದಿದ್ದೇವೆ 60 ವರ್ಷದಿಂದ. ಇದೇ ವ್ಯಾಪಾರದಿಂದ ನಮ್ಮ ಎಲ್ಲ ಜೀವನ ಎಲ್ಲ ಆಗಿದೆ. ನಮ್ಮ ಅವರದ್ದು ಕುಟುಂಬದೆಲ್ಲ ಇದರಲ್ಲೇ ನಿರ್ವಹಿಸಿಕೊಂಡು ಹೋಗಿದೆ. ನಾನು ಅದರಲ್ಲಿ ಅವರ ಕೊನೆಯ ಮಗ ನಾನು. ನಮಗೆ 3 ಜನ ಅಕ್ಕಂದಿರು, 3 ಜನ ಅಣ್ಣಂದಿರಿದ್ದಾರೆ. ಅದರಲ್ಲಿ ನಾವು ಅಣ್ಣ ತಮ್ಮಂದಿರು ಇಬ್ಬರು ಇದರಲ್ಲಿ ಕಮಿಟ್ ಆಗಿದ್ದೇವೆ. ಮತ್ತೆಲ್ಲ ಬೇರೆ ಬೇರೆ ಇದರಲ್ಲಿ ಮತ್ತೆ ಅಕ್ಕಂದಿರಿಗೆಲ್ಲ ಮದುವೆ ಆಗಿ ಅವರೆಲ್ಲ ಸೆಟ್ಲ್ ಆಗಿದ್ದಾರೆ. ಸರ್, ಓಕೆ, ಹಾಗಾದರೆ ಇಲ್ಲಿಯ ಸ್ಪೆಷಲ್, ಪ್ರತಿ ಹೋಟ್ಲಲ್ಲಿ ಒಂದೊಂದು ಸ್ಪೆಷಲ್ ಫುಡ್ ಅಂತ ಇರ್ತದೆ, ಹೌದಲ್ವಾ? ಇಲ್ಲಿಯ ನಿಮ್ಮದೊಂದು ಸ್ಪೆಷಲ್ ಫುಡ್ ಯಾವ ಥರ ಇದೆ, ಏನಿದೆ? ಸ್ಪೆಷಲ್ ಫುಡ್ ಹೇಳಿದರೆ ಹಿಂದಿನದ್ದೇ ಫುಡ್ಡು, ಅದೇ ಇಡ್ಲಿ, ವಡೆ, ಬನ್ಸು, ಉಪ್ಪಿಟ್ಟು, ಅವಲಕ್ಕಿ, ಶೀರೆ ಎಲ್ಲ ಟ್ರೆಡಿಷನಲ್ ಫುಡ್, ಹಿಂದಿನ ಫುಡ್ಗಳೇ ಇದೆ. ಹೌದು, ಆ ಥರದಲ್ಲೇ ಇದ್ರಿಗೆ ಮೇಂಟೈನ್ ಮಾಡಿಕೊಂಡು ಬಂದಿದ್ದೇವೆ. ಈಗ ಸ್ವಲ್ಪ ನಾವು ಸಾಯಂಕಾಲ ಸ್ವಲ್ಪ ಎಲ್ಲ ಬೇರೆ ಚಾಟ್ಸ್ ಇದೆಲ್ಲ ಶುರು ಮಾಡಿದ್ದು ಬಿಟ್ಟರೆ, ಮುಂದೆ ಹಿಂದಿನ ಕಾಲದಿಂದ ಇದೆ ದೋಸೆ, ವಡೆ, ಬನ್ಸು, ಇಡ್ಲಿ, ಉಪ್ಪಿಟ್ಟು, ಅವಲಕ್ಕಿ, ಶೀರ ಇಂಥದ್ದೆಲ್ಲ ಮಾಡಿಕೊಂಡು ಇದರಲ್ಲೇ ಎಲ್ಲ ದಿನಚರಿ ಇತ್ತು. ಅದೇ ಸಾಕು. ಯಾಕಂದರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ಕೊಂಡು ಬರ್ತಿದ್ರ ಅದೇ ಗಿರಾಕಿ ಕೂಡ ನಿಮಗೆ ಅವರೇ ಇರ್ತಾರೆ, ಅವರೇ ಹೆಚ್ಚು ಕಡಿಮೆ ಇರ್ತಾರೆ. ಅಂದರೆ ಈ ಕಾರ್ಮಿಕರೆಲ್ಲ ಬರ್ತಾರಲ್ಲ ಬೇರೆ ಕಡೆಯಿಂದ, ಬೇರೆ ಊರು ಅಂದರೆ ಬೇರೆ ಗ್ರಾಮದಿಂದ ಬಂದವರು ಇಲ್ಲಿಗೆ ಬರ್ತಾರಲ್ಲ, ಅವರೆಲ್ಲ ನಮ್ಮ ಕಸ್ಟಮರ್ಸ್ ಆಗಿ. ಹೌದೌದು.
ಹಾಗಾದರೆ 60 ವರ್ಷದಿಂದ ಈಗ ಒಬ್ಬ 60 ವರ್ಷದ ಇಂದ ಇಲ್ಲಿಗೆ ಬಂದವರು ಈಗಲೂ ಕೂಡ ಅವರು ಬರ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಅವರು ಈಗ ನೆನಪು ಮಾಡಿ ಈಗಲೂ ಬಂದು ಕೆಲವರೆಲ್ಲ ಈಗ ಉದ್ಯೋಗ ಅದು ಇದು ಅಂತೇಳಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಹೋದವರು ಇದ್ದಾರೆ. ಅವರೆಲ್ಲ ನೆನಪಾದ್ರೆ ಇಲ್ಲಿ ಇದು ಬಂದು ಭೇಟಿ ಕೊಡೋದುಂಟು ಅವರು ಬಂದು. ಹೌದು. ಓಕೆ ಸರ್, ಹಾಗಾದರೆ ಬೆಳಿಗ್ಗೆ ನಿಮ್ಮ ಇಲ್ಲಿ ತಿಂಡಿ ಏನೇನೇ ಇರುತ್ತದೆ? ಬೆಳಿಗ್ಗೆಯಿಂದ ಇಡ್ಲಿ, ವಡೆ, ಬನ್ಸು, ಉಪ್ಪಿಟ್ಟು, ಅವಲಕ್ಕಿ, ಮೆಂತ್ಯ ದೋಸೆ, ಶೀರಾ ಮತ್ತು ನೀರು ದೋಸೆ ಇಂಥದ್ದೆಲ್ಲ ಇರ್ತದೆ. ಹೌದು. ಮಧ್ಯಾಹ್ನ ಊಟ? ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಸಹ ಇದೆ. ಇಲ್ಲಿ ಕಾರ್ಮಿಕರು ಇಲ್ಲಿ ಅವರು ಬರ್ತಾರೆ, ಅವರಿಗೆ ಸ್ವಲ್ಪ ಸಹಾಯ ಆಗ್ತದೆ. ಸಂಜೆ ಹೊತ್ತಿಗೆ? ಸಾಯಂಕಾಲ ಹೊತ್ತಿಗೆ ಸಾದಾ ದೋಸೆ, ಮಸಾಲೆ ದೋಸೆ, ಆಮೇಲೆ ಚಾಟ್ಸ್ ಇರುತ್ತೆ, ಇದು ಶೇವ್ ಪುರಿ, ಮಸಾಲೆ ಪುರಿ, ವಡಪಾವು, ಪಾವ್ ಭಾಜಿ ಇಂಥದ್ದೆಲ್ಲ ಇರ್ತದೆ. ಹಾಗಾದರೆ ನಿಮ್ಮ ಒಂದು ಟೈಮಿಂಗ್ ಇದೆ ಹೋಟೆಲ್ಗೆ? ಒಂದು ಬೆಳಿಗ್ಗೆ ಕೆಲವು ಹೋಟೆಲ್ ಬೇಗ ಓಪನ್ ಆಗ್ತದೆ, ಸಂಜೆ ಇಷ್ಟೊತ್ತರಿಗೆ, ಮಧ್ಯಾಹ್ನ ಕೆಲವು ಹೋಟೆಲ್ ಬಂದಿರ್ತದೆ, ಹಾಗೇನಾದರೂ ಇದೆಯಾ? ನಾವು ಬೆಳಿಗ್ಗೆ 7ರಿಂದ ಸಾಯಂಕಾಲ 7ರ ತನಕ ನಮ್ಮದು ಹೀಗೆ ಟೈಮಿಂಗ್ಸ್ ಅಷ್ಟೇ. ಹೌದೌದು. ನಾವು ಬಂದಂತೇಳಿಲ್ಲ, ಇದರ ಸ್ವಲ್ಪ ಪ್ರಿಪರೇಷನ್ ಮಾಡಲಿಕ್ಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಲವೊಮ್ಮೆ ಐಟಮ್ ಎಲ್ಲ ಇರುವುದಿಲ್ಲ, ಅದರಲ್ಲಿ ಇದ್ದದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತೇವೆ. ನೀವು ಎಲ್ಲ ಫುಡ್ಡನ್ನು ಇಲ್ಲೇ ರೆಡಿ ಮಾಡ್ತೀರಾ ಅಲ್ಲ ಮನೆಯಿಂದ ಬೇರೆ ಎಲ್ಲಿಂದ ಮಾಡಿ ತರಿಸುವುದುಂಟಾ? ಈಗ ನ್ಯಾಚುರಲ್ ಅಂತ ಹೇಳಿದ್ರಿ ನೀವು, ಯಾವುದೇ ಫುಡ್ಡು ಎಲ್ಲ ಫುಡ್ ಸಹ ನ್ಯಾಚುರಲ್. ಮನೆಯಿಂದ ಸ್ವಲ್ಪ ಅವರು ಸಹಾಯ ಮಾಡಿ ಕೊಡ್ತಾರೆ. ಮನೆಯಲ್ಲಿ ನಮ್ಮ ಮಿಸ್, ಹೌದು, ಫ್ಯಾಮಿಲಿ ಇದ್ದಾರೆ, ಅವರು ಸ್ವಲ್ಪ ಹೆಲ್ಪ್ ಮಾಡಿ ಕೊಡ್ತಾರೆ. ಮತ್ತು ಕೆಲಸದವರೆಲ್ಲ ಎಲ್ಲ ಸೇರಿಕೊಂಡು ಟೀಮ್ ವರ್ಕ್ ಆಗಿ ಮಾಡುವಂಥದ್ದು. ಇದು ಭಾರಿ ಕಷ್ಟದ ಕೆಲಸ. ಈಗ ಸರಿಯಾಗಿ ನುರಿತ ಇದು ಲೇಬರ್ ಸಿಗುವುದಿಲ್ಲ ಇದರಲ್ಲೆಲ್ಲ, ಭಾರಿ ಕಷ್ಟ. ಆದರೂ ಒಂದು ಪ್ರಶ್ನೆ ಅದರಲ್ಲಿ ಕೂಡ, ಯಾಕಂತ ಹೇಳಿದ್ರೆ ಈ ಹೋಟೆಲ್ ಉದ್ಯಮ ಇರುವವರಿಗೆ ಎಲ್ಲಿಯೂ ಕೂಡ ಹೋಗ್ಲಿಕ್ಕೆ ಆಗಲ್ಲಂತೆ. ಒಂದು ಮದುವೆ ಫಂಕ್ಷನ್ ಆಗಿರಲಿ, ಯಾವುದೇ ಕಾರ್ಯಕ್ರಮ ಆಗಿರಲಿ, ಅಟೆಂಡ್ ಆಗಲಿಕ್ಕೆ ತುಂಬ ಕಷ್ಟ. ಅದರ ಬಗ್ಗೆ ಒಂದು ಎರಡು ನಿಮ್ಮ ಮಾತು ಹೇಗೆ? ಅದು ಹೌದು. ಈಗ ನಾವು ಇಲ್ಲಿಯ ಮಟ್ಟಿಗೆ ಹೇಗೆ ಅಂತ ಹೇಳಿದ್ರೆ, ನಾನು ಮತ್ತು ನಮ್ಮ ಅಣ್ಣವರಿದ್ದಾರೆ, ನಾವು ಇಬ್ಬರು ಕಮಿಟ್ ಆದದ್ರಿಂದ ಒಬ್ಬರು ಅಡ್ಜಸ್ಟ್ ಮಾಡಿ ಆಚೆ ಮಾಡಿಕೊಂಡು ಹೋಗಿ ಬರೋದೆಲ್ಲ ಆಗ್ತದೆ, ಮಾಡಿ ಬರ್ತೇವೆ. ಆದರೆ ಇಡೀ ದಿವಸ ನಾವು ಬೇರೆ ಒಂದು ಫಂಕ್ಷನಲ್ಲಿ ನಮ್ಮ ಕಮಿಟ್ ಆಗಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಜವಾಬ್ದಾರಿ ನಮಗೆ ಬೇರೆ ಇರ್ತದೆ. ಅದಕ್ಕೆ ಅದು ಹೌದು, ವಿಷಯ ಹೌದು, ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮಂಥ ಕೆಲ ಇದಕ್ಕೆ ಮತ್ತು ದೊಡ್ಡ ಮ್ಯಾನೇಜ್ಮೆಂಟ್ ಓರಿಯೆಂಟೆಡ್ ಎಲ್ಲ ಅವರಿಗೆಲ್ಲ ಇರ್ಬೋದು, ಅವರಿಗೆ ಟೈಮ್ ಸಿಗ್ಬೋದು. ನಮ್ಮದೆಲ್ಲ ಸಾಧಾರಣ ಮಟ್ಟಿಗೆ ಅಷ್ಟು ಟೈಮ್ ಸಿಗೋದಿಲ್ಲ, ನಾವೇ ಕಮಿಟ್ ಆಗಿರಬೇಕಾಗ್ತದೆ. ಓಕೆ ಸರ್, ಮತ್ತೊಂದು ಎಂತಂತ ಹೇಳಿದ್ರೆ, ಈಗ ಇಲ್ಲಿ ನೀವು ಹಿಂದಿನಿಂದ ಯಾರಾದರೂ ಒಬ್ಬರು ಇಲ್ಲಿಂದ ಕಲಿತು ಇಲ್ಲಿ ಉದ್ಯೋಗಕ್ಕೆ ಹೋಗಿ ಪುನಃ ಇಲ್ಲಿಗೆ ಬಂದು ಚಹಾ ಕುಡಿದು ನಿಮ್ಮ ಫುಡ್ ಟೇಸ್ಟ್, ಚಹಾ ಟೇಸ್ಟ್ ಅದೇ ರೀತಿ ಆಗಿದೆ ಅಂತ ಹೇಳಿದವರು ಯಾರಾದರೂ ಇದ್ದಾರೆ? ನಂಗೆ ನೆನಪಿಗೆ ಬರ್ತಾ ಇಲ್ಲ. ಇದ್ದಾರೆ, ತುಂಬ ಜನ ಇದ್ದಾರೆ. ಹೋಟ್ಲು ನೀವು ನಂಬಲಿಕ್ಕಿಲ್ಲ, ಪೂನಾದಲ್ಲಿ ದೊಡ್ಡ ಸಾಮ್ರಾಜ್ಯವೇ ಕಟ್ಟಿದ್ದಾರೆ. ಅದು ಜಗನ್ನಾಥ್ ಶೆಟ್ಟಿ ಅಂತೇಳಿ ಇಲ್ಲೇ ನಮ್ಮ ನೇಬರ್ ಅವರದ್ದು ಪೂನಾದಲ್ಲಿ ದೊಡ್ಡ ಇದೇ ಉಂಟು. ಸಾಧಾರಣ ಒಂದು 4-5 ಹೋಟೆಲೆಲ್ಲ ಉಂಟು, ಅವರ ಮಕ್ಕಳೆಲ್ಲ. ಆ ಜಗನ್ನಾಥ್ ಶೆಟ್ಟರ ಮಗ ಒಬ್ಬರಿದ್ದಾರೆ. ಅವರು ಈಗ ಎಜುಕೇಷನ್ ಇಲ್ಲಿ ಹೋಗುವಾಗ ನಮ್ಮ ತಂದೆಯವರ ಕಾಲದಲ್ಲಿ ಚಹಾ ಕುಡಿದು ಹೋಗ್ತಿದ್ದವರು. ಲಾಸ್ಟ್ 1-2 ಸಲ ಬಂದಿದ್ದರು ಅವರು, ತಂದೆಯವರನ್ನು ಮಾತಾಡಿಸ್ಲಿಕ್ಕೆ ಅಂತೇಳಿ ಬಂದಿದ್ದರು. ಆವಾಗ ಹೇಳಿದರು, ಅವರು ಹೇಳಿ ಹೋಗಿದ್ದಾರೆ. ಅವರು ದೊಡ್ಡ ಹೋಟೆಲ್ ಉದ್ಯಮದಲ್ಲಿ ಅವರು ದೊಡ್ಡ ಉದ್ಯಮ ಮಾಡಿ ದೊಡ್ಡ ಹೆಸರುವಾಸಿ ಆಗಿದ್ದಾರೆ ಎಲ್ಲಿ, ಪೂನಾದಲ್ಲಿ. ಹೌದೌದು, ಅದಾಗಿ. ವೀಕ್ಷಕರೇ, ಗಜನ್ ಹೋಟೆಲ್ಗೆ ಬಂದಾಗಿದೆ, ಬಂದು ಅವ್ರ ಜೊತೆ ಮಾತುಕತೆ ಆಗಿದೆ. ನೋಡುವ ಅವ್ರು ಏನಾದರೂ ಒಂದು ಸ್ಪೆಷಲ್ ತಿಂಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಸ್ಪೆಷಲ್ ತಿಂಡಿ ಏನಿರ್ಬೋದು ಅಂತ ಕಾದು ನೋಡುವ, ಬನ್ನಿ. ವೀಕ್ಷಕರೇ, ಗಜಾನನ ಹೋಟೆಲ್ನಲ್ಲಿ ಕೋಡಿ ಅಂದರೆ ತುಂಬಾ ಇಷ್ಟ ಅಂತೆ. ಎಲ್ಲರೂ ಬಂದು ಒಂದು ಪ್ಲೇಟ್ ಕೋಡಿ ಕೊಡಿ, ಮಸಾಲೆ ಕೊಡಿ, ಪಾವ್ ಭಾಜಿ ಕೊಡಿ ಎಲ್ಲ ಕೇಳ್ತಾರೆ. ನಾವು ಇವಾಗ ಒಂದು ಪ್ಲೇಟ್ ಕೋಡಿ ತಗೊಂಡಿದ್ದೀವಿ, ನೋಡುವ ಹೇಗಿದೆ ಟೇಸ್ಟ್ ಅಂತ. ಸೂಪರ್, ಚಕ್ಕಸ್ ಆಗಿದೆ, ಸೂಪರ್ ಆಗಿದೆ. ನೋಡಿ, ಈ ನ್ಯಾಚುರಲ್ ಫುಡ್ ಅಂತ ಹೇಳ್ತಾರೆ, ಇದಕ್ಕೆ ಹೇಳೋದು. ಪ್ರತಿ ಹೋಟೆಲ್ ಕೂಡ ಇಂಥ ನ್ಯಾಚುರಲ್ ಫುಡ್ ಮಾಡಿದರೆ ಮಾತ್ರ ಜನಗಳು ತುಂಬಾ ಬರ್ತದೆ. ಇಲ್ಲಿ ಕೂಡ ನೋಡಿ, ಸಂಜೆ ಒಂದು ಈಗ ಟೈಮಿಂಗ್ 5:45-6 ಗಂಟೆ ಆಗಿದೆ. ಆದರೂ ಕೂಡ ಎಲ್ಲ ಜನ ಬರ್ತಾರೆ, ಕುತ್ಕೊಂಡು ತಿಂತಾರೆ. ಏಜಿಂದ ಹಿಡಿದು ಸಣ್ಣ ಮಕ್ಕಳವರೆಗೆ ಎಲ್ಲರೂ ಕೂಡ ಬರ್ತಾರೆ. ಯಾಕಂದರೆ ಆವಾಗಲೇ ಅವ್ರು ಹೇಳಿದ್ರು, ಇಲ್ಲಿಯ ಫುಡ್ಡು ಪ್ರತಿಯೊಂದು ನಾವೇ ಮಾಡುವುದು, ಮನೆಯವರಿಂದಲೇ ಮಾಡಿಸತಕ್ಕದ್ದಂತ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲರೂ ಬಂದು ಇಲ್ಲಿ ಪ್ರತಿಯೊಂದು ಫುಡ್ಡನ್ನು ಕೂಡ ತಿಂತಾರೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಪಾರ್ಸೆಲ್ ಅತಿ ಹೆಚ್ಚು ಜಾಸ್ತಿಯಲ್ಲಿ ಹೋಗ್ತದೆ. ಎಲ್ಲರೂ ಬಂದು ಇಲ್ಲಿಂದ ಎಂಥದ್ದು 5 ಪ್ಲೇಟ, 6 ಪ್ಲೇಟ್, 10 ಪ್ಲೇಟು, ತುಂಬ ಪ್ಲೇಟ್ಗಳನ್ನು ಪಾರ್ಸೆಲ್ ತಗೊಂಡೋಗಿ ಮನೆಯಲ್ಲಿ ಕೂಡು ತಿಂತಾರೆ. ಅದೇ ಇಲ್ಲಿಯ ಸ್ಪೆಷಾಲಿಟಿ. ವೀಕ್ಷಕರೇ, ನೀವು ಇಲ್ಲಿಗೆ
ಬರೋದಾದರೆ ನಿಮಗೆ ಆಗನೇ ಫಸ್ಟಲ್ಲಿ ಅಡ್ರೆಸ್ ಹೇಳಿದ್ದೇನೆ, ಖಂಡಿತವಾಗೂ ಒಮ್ಮೆ ಬನ್ನಿ. ಈ ಹೋಟೆಲಲ್ಲಿ ಏನೆಲ್ಲ ಸ್ಪೆಷಲ್ ಫುಡ್ ಸಿಗುತ್ತೆ ನೀವು ಸಹ ಒಮ್ಮೆ ಟೇಸ್ಟ್ ಮಾಡಿ, ಆಗ ಗೊತ್ತಾಗುತ್ತೆ ನಿಮಗೆ ಈ ಹೋಟೆಲ್ನ ವಿಶೇಷತೆ ಏನು ಅಂತ. ವೀಕ್ಷಕರೇ, ಈಗನೇ ಅಷ್ಟೇ ಕೋಡಿ ತಿಂದು ಮುಗಿಸಿಯಾಗಿದೆ. ಈಗಷ್ಟೇ ಇನ್ನೊಂದು ಪ್ಲೇಟ್ ಅವರು ಗೋಳಿ ಬಜೆ ತಂದು ಕೊಟ್ಟರು. ನೋಡಿ ಎಷ್ಟು ಒಳ್ಳೆ ಸೂಪರ್ ಗೋಳಿ ಬಜೆ. ಇಂಥ ಗೋಳಿ ಬಜೆ ಎಲ್ಲೂ ಕೂಡ ಖಂಡಿತ ನಿಮಗೆ ಸಿಗಲು ಚಾನ್ಸೇ ಇಲ್ಲ, ಅಷ್ಟು ಸ್ಮೂತಾಗಿದೆ. ಇವರು ಆಗನೇ ಒಂದು ಮಾತು ಹೇಳಿದ್ರು, ಮೊದಲಿಗೆ ಇಲ್ಲಿ ಬರುವ ಪ್ರತಿಯೊಂದು ಕಸ್ಟಮರ್ ಕೂಡ ಪ್ರೀತಿ ವಿಶ್ವಾಸ ಮುಖ್ಯ ಅಂತೆ ಅವರಿಗೆ. ಅದಕ್ಕಾಗಿ ಅವರು ಆ ಪ್ರೀತಿ ವಿಶ್ವಾಸದಿಂದಲೇ ಬರ್ತಾರೆ. ಇವತ್ತು ಬಂದವರು ನಾಳೆ ಬಂದೇ ಬರ್ತಾರೆ. ಮಗದೊಮ್ಮೆ ಆದರೂ ಎಷ್ಟು ವರ್ಷ ಹೋದರೂ ಅಷ್ಟು ವರ್ಷ ಬಂದೇ ಬರ್ತಾರೆ. ಅದಕ್ಕೆ 60 ವರ್ಷದ ಎಕ್ಸ್ಪೀರಿಯನ್ಸ್ ಈ ಹೋಟೆಲ್ಗೆ ಇದೆ. ಅದೇ ನಮ್ಮ ಗಜಾನನ ಹೋಟೆಲ್. ನೋಡಿ ಸೂಪರ್ ಆಗಿದೆ. ಈ ಎಣ್ಣೆ ಎಷ್ಟು ಬೇಕು ಅಷ್ಟೇ ಇದೆ. ಈ ಕೆಲವು ಕಡೆ ಗೋಳಿ ಬಜೆದಲ್ಲಿ ಎಣ್ಣೆ ಜಾಸ್ತಿ ಇರ್ತದೆ, ಅದು ಕೆಲವರಿಗೆ ಈ ಹೆಲ್ತಿಗೆ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಹೋಟ್ಲಲ್ಲಿ ಸೂಪರ್, ಎಷ್ಟು ಬೇಕು ನೋಡಿ. ಹೀಗೆ ಹಿಂಡಿದ್ರು ಕೂಡ ಎಣ್ಣೆ ಬರಲ್ಲ, ಅದೇ ಅಲ್ಲ. ಅದಕ್ಕಾಗಿ ಹೇಳೋದು ನ್ಯಾಚುರಲ್ ಫುಡ್ ಅಂದರೆ ನ್ಯಾಚುರಲ್ ಫುಡ್ಡೇ. ಬಡ್ಡು ಹುಳಿ ಅಂದರೆ ಕೊಕ್ಕಮ್ ಜ್ಯೂಸು ತುಂಬಾ ಫೇಮಸ್ ಅಂತೆ. ನೋಡುವ ಹೇಗಿದೆ ಅಂತ. ಸೂಪರ್ ಆಗಿದೆ. ಏನೋ ಒಂದು ನಾವು ಮನೆಯಲ್ಲಿ ದಿವಸದು ಯಾವ ಥರದ್ದೊಂದು ಫುಡ್ಡು ಜ್ಯೂಸ್ ಎಲ್ಲ ಕುಡಿತೇವೋ ಅದೇ ಟೇಸ್ಟ್ ಇದೆ. ನೋಡುವ. ಹಾಗೆಯೇ ಇಲ್ಲಿ ತುಂಬಾ ವೆರೈಟಿ ಜ್ಯೂಸ್ ಇದೆ ಅಂತೆ. ಟೀ, ಕಾಫಿ, ಮಸಾಲೆ ದೋಸೆ ಎಲ್ಲ ಏನೆಲ್ಲ ಹೋಟೆಲಲ್ಲಿ ಸಿಗ್ತದೆ ಎಲ್ಲ ಇದೆ. ಬೆಳಿಗ್ಗೆ ತಿಂಡಿ ಆದರೆ ಮಧ್ಯಾಹ್ನ ಊಟ, ಮತ್ತು ಸಂಜೆ ಟೀ, ಜ್ಯೂಸ್ ಎಲ್ಲ ಸಿಗ್ತದೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಕ್ಯಾಶಲ್ಲಿ ತಮ್ಮ ಇರ್ತಾರೆ, ಒಳಗಡೆ ಕಿಚನಲ್ಲಿ ಅಣ್ಣ ಇರ್ತಾರೆ. ಓಕೆ, ನಾವೀಗ ತಮ್ಮನ ಹತ್ರ ಎಲ್ಲ ಡೀಟೇಲ್ ಕೇಳಿ ಆಯಿತು. ಅಣ್ಣನಿಗೆ ಬೇಜಾರಾಗಬಾರ್ದಲ್ಲ, ಸೊ ಅಣ್ಣ ಹತ್ರ ಸ್ವಲ್ಪ ಮಾತಾಡಿ ಬರುವ. ಬನ್ನಿ. ವೀಕ್ಷಕರೇ, ಗಜಾನನ ಹೋಟೆಲಲ್ಲಿ ಸ್ಪೆಷಲ್ ಫುಡ್ಡು ಹೇಗಿರ್ತದ ಹಾಗೆ ಇಲ್ಲಿನ ಕ್ಯಾಶರಲ್ಲಿ ತಮ್ಮ, ಅಡುಗೆ ಮಾಡೋದು ಅಣ್ಣ. ನೋಡುವ, ಈಗ ಅಣ್ಣನ ಹತ್ರ ಮಾತಾಡುವ. ಇಲ್ಲಿ ಹೇಗೆಲ್ಲ ಅಡುಗೆ ತಯಾರಿ ಮಾಡ್ತಾರೆ, ಏನೆಲ್ಲ ಡಿಫ್ರೆಂಟಾಗಿ ಫುಡ್ ಮಾಡ್ತಾರಂತ ಕೇಳುವ. ಸರ್, ತಮ್ಮ ಹೆಸರು? ಮಧುಕರ್ ನಾಯಕ್. ಮಧುಕರ್ ನಾಯಕ್. ಹೌದು. ಈ ಒಂದು 60 ವರ್ಷದ ಇತಿಹಾಸ ಇದೆ ಅಂತ ಅವ್ರು ಹೇಳಿದರು. ನನಗೆ 57. ತಂದೆಯವ್ರು ಮಾಡಿದ್ದು ಹೋಟ್ಲಿದ್ದು. ನಾನು ಮುಟ್ಲಿಲ್ಲ ಈ ಹೋಟ್ಲ್ ಓಪನ್ ಮಾಡುವ. ಮತ್ತು ಈಗ ಒಂದು 35-40 ವರ್ಷ ಆಗ್ಬೋದು ನಾನು ಇಲ್ಲಿ ಸ್ಟ್ಯಾಂಡಾಗಿ. ಹೌದು ಸರ್. ಒಂದು ಪ್ರಶ್ನೆ, ಈಗ ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ
ಇರಲು ಸಾಧ್ಯವೇ ಇಲ್ಲ, ಬಹಳ ಕಷ್ಟ. ನಿಮ್ಮದೊಂದು ಅನ್ಯೋನ್ಯತೆ ಹೇಗಿದೆ ಸರ್? ನಾವು ಹಾಲು ನೀರಿನಾಗಿದ್ದೇವೆ. ಒಂದೇ ಸಲ ಇದಾಗಿ ಒಂದು ಒಳ್ಳೆಯತನದಲ್ಲಿ, ಒಂದೇ ಅಡ್ಜಸ್ಟ್ಮೆಂಟಲ್ಲಿ, ಏನೂ ಒಂದು ಅಡ್ಡಿ ಅಂತಾಗಿಲ್ಲದೆ ಒಂದು ಚಂದದಲ್ಲಿದ್ದೇವೆ. ಹೌದು. ಮತ್ತು ಇಲ್ಲಿ ಸ್ಪೆಷಲ್ ಈಗ ನೀವು ಮಾಡ್ತಾ ಇದ್ದೀರಾ ಇದು ದೋಸೆ, ಈಗಲೇ ಮಾಡಿದ್ದೀರಾ ಮಸಾಲ ದೋಸೆ, ಅದೆಲ್ಲ ಹೇಗೆ ನಿಮಗೆ ಒಂದು ಕಲ್ಪನೆಗೆ ಬಂತು ಹೀಗೇ ಆಗಬೇಕು? ಇದೆಲ್ಲವೂ ಭಾರಿ ಹಳೆಯ ಕಾಲ, ನಮ್ಮದು ಸ್ಟಾರ್ಟಿಂಗಿಂದ ಇದ್ದದ್ದು ಇದೆಲ್ಲ, ಇದು ನಡೀತಾ ಉಂಟು. ಸಾಧಾರಣ ಮಟ್ಟಿಗೆ ಇದೆಲ್ಲ ಸ್ಟಾರ್ಟಿಂಗಲ್ಲಿ ಇದ್ದ ಫುಡ್ಡು, ಇದೆ ತಂದೆ ಕಾಲದಲ್ಲಿ ಇದ್ದ ಫುಡ್ಡು, ಇದು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಬೆಳಿಗ್ಗೆದ್ದು 2-3 ಐಟಮ್ ದೋಸೆ ಇದ್ದೆ, ಮೆಂತ್ಯ ದೋಸೆ, ನೀರು ದೋಸೆ, ಮತ್ತು ಇಡ್ಲಿ ವಡೆ ಎಲ್ಲ ರೆಡಿ ಆಗ್ತದೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಸಂಜೆ ಎಷ್ಟು ಗಂಟೆವರೆಗಿದೆ? ಆ್ಯಕ್ಚುಲಿ ಹೋಟ್ಲು ಓಪನಿಂಗ್ 7ರಿಂದ ಸಾಯಂಕಾಲ 7. ಹೌದು. ಅದು ನಮ್ಮದು ಎಂತ ಹೇಳಿದರೆ ಬೆಳಗ್ಗೆ ನಮ್ಮದು 5-5ವರೆಗೆ ಸ್ಟಾರ್ಟ್ ಆಗ್ತದೆ. ಒಂದು 3 ಜನ ಬರ್ತಾರೆ ಇಲ್ಲಿ. ಒಬ್ಬರು ನೀರು ದೋಸೆ ಮಾಡ್ತಿರ್ತಾರೆ, ಮತ್ತೊಬ್ಬರು ಮೆಂತ್ಯ ದೋಸೆ ಮಾಡ್ತಿರ್ತಾರೆ, ಮತ್ತೊಬ್ಬರು ಇಡ್ಲಿ ವಡೆ ಎಲ್ಲ ರೆಡಿ ಮಾಡ್ತಾಯಿರ್ತಾರೆ. 3 ಜನ ಕೆಲಸ ಮಾಡ್ತಿರ್ತಾರೆ. ನಾನೊಂದು 1 ಗಂಟೆ ಬಿಟ್ಟು ನಾನು ಬರೋದು. ಈ ಹೋಟೆಲಲ್ಲಿ ನಿಮಗೆ ಒಂದು ಕಷ್ಟಕರ ಈಗ ಜನಗಳು ಇಲ್ಲದೆ, ಯಾಕಂದರೆ ಹೋಟೆಲ್ ಅಂದಮೇಲೆ ಜನ ಬೇಕೇ ಬೇಕು, ವೈಟರ್ ಆಗಲಿ ಕ್ಲೀನಿಂಗ್ ಆಗಲಿ ಎಲ್ಲ. ಈಗ ಅವರು ಒಂದಿನ ರಜೆ ಹಾಕಿದರೆ ಹಾಗೆಲ್ಲ ಏನಾದರೂ ಪ್ರಾಬ್ಲಮ್ ಆದದ್ದು ದಿವಸ ಇದೆ? ಉಂಟು. ನಾವೊಂದು ಏನೋ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತೇವೆ. ನಮ್ಮ ಗಿರಾಕಿಗಳು ಹಾಗೆ ಒಂದು ಬಂದರೆ ಒಂದು ನಮಗೆ ಮನೆಗೆ ಬಂದಾಗ ಆಗ್ತದೆ, ಮನೆ ತಿಂಡಿಯಾಗಿ ಆಗ್ತದೆ, ಆ ಥರ ಹೇಳಿ ಕರ್ಕೊಂಡು ಹೋಗ್ತಾರೆ. ಎಂಥದೇ ಆಗಲಿ ಅದೊಂದು ಅಡ್ಜಸ್ಟ್ಮೆಂಟ್ ಮಾಡಿ ಹೋಗ್ತಾರೆ. ನಿಮ್ಮನ್ನು ನೋಡುವಾಗ ಕಲಾವಿದ ಅಂತ ಕಾಣುತ್ತೆ, ಯಾಕಂದರೆ ನಿಮ್ಮ ಮುಖದಲ್ಲಿ. ಹೌದಲ್ವ? ಹೌದು, ಅದು ಎಂಥ ಕಲಾಸಕ್ತಿ ನಿಮ್ಮಲ್ಲಿ ಏನಿದೆ? ಇದೆ ನಮಗೆ. ಅದು ಇದಕ್ಕೆ ಬರೋದಿಲ್ಲ. ಅಂದರೆ ಈ ಕೆಲವೆಲ್ಲ ಹೇಳ್ತಾರಲ್ಲ, ನಾವು 4 ಜನ ಸೇರಿದಲ್ಲ ಏನೋ ಬರೋದಿಲ್ಲ ನಮಗೆ. ಒಬ್ಬೊಬ್ರು ಇರುವಾಗ ಏನಾದರೂ ಹಾಡೋದು ಗಮ್ಮತ್ತು ಮಾಡೋದು. ಅಲ್ಲಿ ನಾನು ಇವಾಗ ಜ್ಯೂಸ್ ಕುಡಿಯುವಾಗ ಯಾರೋ ಹೇಳಿದರು ನೀವು ಮಿಮಿಕ್ರಿ ಮಾಡ್ತೀರಂತೆ, ರಾಜ್ಕುಮಾರ್ನ ಸಾಂಗ್ ಹೇಳ್ತೀರಂತೆ, ಹೌದಾ? ಇಲ್ಲ, ಹೇಳ್ತೇನೆ, ಹಾಗೇನಿಲ್ಲ. ಒಂದು ನಮ್ಮ ಈ ಒಂದು ವೀಕ್ಷಕರಿಗೋಸ್ಕರ ಒಂದು ಮಿಮಿಕ್ರಿ ಮಾಡಿ, ಯಾವುದಾದ್ರೂ. ಹಾಗೇನಿಲ್ಲಪ್ಪ. ಅಂದರೆ ನಾವು ಒಂಥರ ಕಲಾವಿದರಾಗೆ, ಅಂದರೆ ಒಂಥರ ಮಾತು, ಅಂದರೆ ಒಂಥರ ಒಮ್ಮೊಮ್ಮೆ ಉಚ್ಕಟ್ಟೋದುಂಟು. ಅಂದರೆ ಒಂಥರ ಹಾಡೋದು, ಒಂಥರ ಮಾತಾಡೋದು, ಒಂಥರ ರಾಜ್ಕುಮಾರ್ ಮಾತಾಡಿದ ಮಾಡ್ತಾರೆ. ಓಕೆ ಸರ್, ನಮ್ಮ ಅಣ್ಣವರ ಧ್ವನಿಯಲ್ಲಿ ಒಂದು ಮಾತು ನಿಮ್ಮ. ಓ ಏನಪ್ಪ ಇದೆಲ್ಲ ಏನು ಮಾತಾಡೋದು ನನಗೆ ಗೊತ್ತಾಗುತ್ತಿಲ್ಲ. ನನಗೆ ಏನಂದರೆ ನನಗೆ ಇದು ಮೈಕದಿದ್ರು ಬಾಯಿ ಬರೋದಿಲ್ಲ. ಮತ್ತು ಅಣ್ಣವರ ಸಾಂಗ್ ಎಂತಾದರೂ ಹೇಳ್ತೀರಂತ ಕೂಡ ಹೇಳಿದರು. ಏನಾದರೂ ಒಂದು ಲೈನ್ ಇಲ್ಲದ 2 ಲೈನ್ ಎಂತಾದ್ರು. ಓ ಪ್ರೇಮ ಕಾಶ್ಮೀರ, ಓ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಅಲ್ಲ ಕಂಟಿನ್ಯೂಟಿ. ಓಕೆ ನೋಡಿ ವೀಕ್ಷಕರೇ, ಇಂಥವರು ಇದ್ರೇ ಬಂದಿರುವ ಕಸ್ಟಮರ್ಗೂ ಕೂಡ ಒಳ್ಳೆಯದು. ಯಾಕಂದರೆ ಇವರು ನೋಡಿ ಆ ಮುಖದಲ್ಲಿ ಒಂದು ನಗು ಇದೆ. ಕಲಾವಿದರಂತ ಕೇಳಿದರೆ ಅಷ್ಟೇ, ಏನಾದರೂ ಒಂದು ಅವರ ಜೊತೆ ಮಾತಾಡುವಾಗ ನಮಗೂ ಕೂಡ ಮಾತಾಡುವ ಅಂತ ಆಗ್ತದೆ, ಹೌದಲ್ಲ? ಮತ್ತೆಂತಂದರೆ ಒಟ್ಟಿಗೆ ಒಂದು ಜೀವನ ಅಂದರೆ ಒಂದು ಬೇಕಲ್ಲ ಬದುಕಿಗೆ, ಅದಕ್ಕೋಸ್ಕರ ಒಂದು ಆಡುವಾಗ ಗಮ್ಮತ್ತಲ್ಲಿ ಜಾಲಿಯಾಗಿ ಅಷ್ಟೇ. ಸರ್, ನಿಮ್ಮ ಫ್ಯಾಮಿಲಿಗ ನೀವು ಒಂದೇ ಕುಟುಂಬದಲ್ಲಿ ಕುಟುಂಬವ ನಿಮ್ಮದು? ಅಲ್ಲ, ಕುಟುಂಬ ಎಲ್ಲ ಒಂದೇ ಫ್ಯಾಮಿಲಿ. ನಾವು 4 ಜನ ಅಣ್ಣ ತಮ್ಮ, 3 ಅಕ್ಕಂದರು. ನನಗೆ ಎಲ್ಲರಿಗೆ ಮ್ಯಾರೇಜ್ ಆಗಿದೆ. ಅಕ್ಕಂದರು ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲ ಇಂಜಿನಿಯರ್ಸ್ ಎಲ್ಲ ಆಗಿದ್ದಾರೆ. ಅಣ್ಣನ ಮಗ ಮತ್ತು ಮಗಳು ಒಬ್ಬಳು ಪ್ರೊಫೆಸರ್ ಆಗಿದ್ದಾಳೆ. ಈಗ ಇದು ನೋಡಿದ್ರಲ್ಲ ಸರ್ ಅವರು. ಹಾಗಾದರೆ ಅಪ್ಪನಿಂದ ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನು ಮುಂದೆ ಎಷ್ಟು ಯಕ್ಷ ಪ್ರಶ್ನೆ. ಹೌದು, ಎಷ್ಟು ಸಮಯ ದೇವರು ನಡೆಸ್ತಾನೆ ಅಷ್ಟು ನಡ್ಸ್ಕೊಂಡು ಹೋಗುದು. ತುಂಬ ಮಾತಾಡಿ ಖುಷಿ ಆಯಿತು. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಗಜಾನನ ಹೋಟೆಲ್ನ ಸಪ್ಲೈಯರ್ ಇದ್ದಾರೆ ನೋಡಿ. ಇವರನ್ನು ನೋಡೋಕ್ಕೆ ನಮ್ಮ ಈ ತಮಿಳ್ ಇಲ್ಲದೆ ತೆಲುಗು ಫಿಲ್ಮ್ನ ಒಂದು ಹೀರೋ ಥರ ಇದ್ದಾರೆ ನೋಡಿ. ಎಂಥ ಫೇಸ್ ಕಟ್ ನ್ಯಾಚುರಲ್, ಹೇಗೆ ತಿಂಡಿ ಇಲ್ಲಿ ನ್ಯಾಚುರಲ್ ಆಗಿದೆಯೋ
ಹಾಗೆಯೇ ಈ ಫೇಸ್ ಕಟ್ ಕೂಡ ನ್ಯಾಚುರಲ್ ಆಗಿದೆ. ಓಕೆ, ಇವ್ರ ಹತ್ರ ಕೇಳುವ ಎಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ, ಯಾಕೆ ಈ ಕೆಲಸಕ್ಕೆ ಬಂದರು ಅಂತ. ಸರ್, ತಮ್ಮ ಹೆಸರು? ಸಂತೋಷ್ ಮೂಲೆ ಅಂತೇಳಿ. ಸಂತೋಷ್ ಮೂಲೆ. ಓಕೆ ಸರ್, ಈ ಹೋಟೆಲ್ ಉದ್ಯಮದಲ್ಲಿ ನೀವು ಯಾಕೆ ಬಂದ್ರಿ? ಇದರಲ್ಲಿ ಏನೊಂದು ತೃಪ್ತಿ ಇದೆ ಅಂತೇಳಿ, ಮತ್ತು ಈ ಕೆಲಸ ಅಂದರೆ ತುಂಬ ಒಡನಾಟ ಮತ್ತು ಕಸ್ಟಮರ್ ಸ್ವಲ್ಪ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ, ಮತ್ತು ಒಂದು ಅಟ್ಯಾಚ್ಮೆಂಟ್ ಒಂದು ಹೋಟೆಲ್ ಅಂದರೆ ಖಂಡಿತ. ಆದರೂ ಕೂಡ ಈಗ ನಿಮ್ಮನ್ನು ನೋಡುವಾಗ ಒಂದು ನಾನು ಆವಾಗಲೇ ಹೇಳಿದೆ, ಫಿಲ್ಮ್ ಸ್ಟಾರ್ ನೋಡಿದಾಗೆ ಆಗ್ತದಂತೆ. ಯಾರಾದರೂ ಹೇಳಿದಾರ ನಿಮ್ಮ ಜೊತೆ? ಸುಮಾರು ಕಸ್ಟಮರ್ ಹೇಳಿದ್ದಾರೆ. ಯಾರ ಥರ ಅಂತ ಹೇಳಿಲ್ಲ. ವಿಕ್ರಮ ಯಾರಂತ ಗೊತ್ತು, ನಮ್ಮ ಬಾಸ್ ಹೇಳ್ತಿದ್ರು. ನನಗೆ ನೋಡುವಾಗ ನಿಮ್ಮನ್ನು ವಿಕ್ರಮ್ನ ಸ್ವಲ್ಪ ಫೇಸ್ ಕಟ್ ಸೈಡ್ ಹಾಗೆ ಕಾಣ್ತದೆ. ಈಗ ನೀವು ಇಲ್ಲಿ ವೈಟರ್ ಕೆಲಸ ಮಾಡ್ತೀವಿ. ಹೌದು ಸರ್. ಈ ವೈಟರ್ ಕೆಲಸದಲ್ಲಿ ಯಾರಾದರೂ ಬೈದದ್ದು, ಯಾರಾದರೂ ಪ್ರೀತಿ ತೋರಿಸಿದ್ದು ಏನಾದರೂ ಇದೆ? ಅದು 2 ಇದೆ ಸರ್ ಇದರಲ್ಲಿ. ಹೌದು. ಬೈದದ್ದು ಘಟನೆ? ಬೈದದ್ದು ಮಾಮೂಲಿ, ಕೆಲವೊಮ್ಮೆ ರಶ್ ಆಗುವಾಗ ಅಂದರೆ ಈ ಚಟ್ನಿ ಸ್ವಲ್ಪ ಹೀಗೆ ಸ್ವಲ್ಪ ಎಂತ ಉಪ್ಪಿಲ್ಲ ಅಂದರೆ, ಮತ್ತೆ ಸ್ವಲ್ಪ ಖಾರ ಇದ್ರೆ ಮತ್ತೆ ಬೈದದೆ. ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆದರೆ ಗೋಲಿ ಬಜ್ಜಿ ಇದು ಗೋತೆ ಚಟ್ನಿ ಮಾಡ್ತೀನಿ ಹಾಗೆ. ಅನ್ನ ಮಸಾಲೆ ದೀತೆ ಅದಕ್ಕೆ ಬಾಜಿ ಇರಬಾರ್ದು ಅದ ಅಂಚಿನ ಮತ್ತೊಂದು ಕೆಲವು ಉಪ್ಪು ಇತ್ತಂಡಲ್ಲ, ಉಪ್ಪು ಇಚ್ಚಿ ಉಪ್ಪು ಜಾಸ್ತಿ ಮತ್ತೆ ಕಾಮನ್ ಅವಂದೇ ಕೆಲವು ಮತ್ತೆ ಕಾಮನ್ ಹೋಟೆಲ್ ಫೀಲ್ಡ್ ಮತ್ತೆ ಜನಕುಲು ಇತ್ತ ಇಡೆ ಬರ್ಪೇರು ಅಂಚೆ ಪನ್ಪೇರು ಕಲೆಗೆ ನೆರ್ಪಾರ ಹೆಜ್ಜೆ ಅಂಚಿದಲ್ಲಜ್ಜಿ ಹೊರ ನಂಗೆ ನಾವು ಎದುರು ಪಂಡ್ರೆ ಅಬ್ಜಾತ ಅದು ಬಿರೋಪೋದು ಉಲಾಯ ಬದ್ ಸಾಮಾನ್ಯ ಇರ್ಪಾರ ಐ ಮಂಗೆ ಮಾರೆ ಅಂಚೆ ಮಲ್ತೆ ಇಂಚೆ ಮಲ್ತೆ ಮಾರೆ ಹೊರ ಏನ್ ನೋಡು ಹೊರ ಪಾತ್ರ ಹೋಗಿ ಬಾಸ್ನವ್ರು ಮತ್ತೆ ನೆತ್ಪೇರು ಕಸ್ಟಮರ್ ಅದ ಕಸ್ಟಮರ್ ಪನ್ನ ದೇವ್ರ ಇತ್ನ ಕಸ್ಟಮರ್ ನಂಗೆ ಅಪಲ ದೇವ್ರ ಲೆಕ್ಕ ಅಕಲ್ ಬತ್ತಂಡನೆ ನಮ್ಮ ಕೊಂಜಿ ವ್ಯಾಪಾರ ಸಂಬಳ ಕೊಟ್ಟು ನಮ್ಮ ಸಂಬಳ ಹೋಗ್ತೀನಿ ನಮ್ಮ ನಂಗೆ ಮೂಲ ಬೇಲೆ ಕೊಡ್ತೀನಿ ನಂಗೆ ತನಿಖಲ್ ನಕಲೆಗಲ ಎಡ್ಡವರು ಅದೇ ಈ ಹೋಟೆಲ್ದ ಬಗ್ಗೆ ಒಂದು ರಡ್ಡು ಪಾತ್ರ ಏನ ಬಂದ್ಬಾರ 84 ವರ್ಷ ಅಂಡ್ ಈ ಹೋಟೆಲ್ ತೊಂದರೆ ಹೆಂಗೆ ಭಾರಿ ಖುಷಿ ಆಗ ಕೆಲಸ ಅನ್ಪೇರೆ ಕೆಲವೊಂಚೂರು ಸಮಥಿಂಗ್ ಆಗ್ಬಿಟ್ಟು ದಾಲ ಮಲ್ಪೇರೆ ಆಗ್ತಿ ಅಡ್ಜಸ್ಟ್ಮೆಂಟ್ ಬೋಪೆ ಅಂಕು ಅಂತ ತೊಂದರೆ ದಂಡಿಗೆ ನಕಲು ಎಡ್ಡೇರು ಕಸ್ಟಮರ್ಲ ಇದ್ದೇರ್ಲೇರು ಫ್ರೆಂಡ್ಲಿ ಉಳ್ಳೇರು ತೊಂದರೆ ದಾಯಿಗೆ ತೊಂದರೆ ಎಡ್ಡೆ ತೊಂದರೆ ಕೆಲವರು ಬಂದ್ಪೇರು ಏನು ಬಂಡ ಈ ಪೊಣ್ಣುಲು ಬತ್ತಂಡ ಇರು ಬೇಗ ಸಪ್ಲೈ ಮಲ್ಪೋರು ಆಂಜೋಗ್ಲಿಗೆ ಪ್ರಾಯದ ಕಲೆಗೆ ಇರೊಂಚೂರು ಸ್ಲೋ ಸಪ್ಲೈ ಮಲ್ಪೋರು ಬಂದ್ಪೇರು ಅಂದೇವು ಅಂಚಿನ ದಾಲ ಇಜ್ಜಿ ಏರು ಪಂತ ಹೆಂಗೆ ಗೊತ್ತು ಅಂಚೆಮದಾರ ಏರ್ಲ ಅತ್ತದ್ದು ಏರ್ಲ ಪಂತ ಜೇರು ಯಾನೇ ಬನ್ನಿ ಇರು ಗಮ್ಮತ್ತಿಗೆ ಕಸ್ಟಮರ್ ಬರೋ ಒಂಜೆ ಕಸ್ಟಮರ್ ಬಂದ್ಬೇಕು ಪೂರಕ ನಂಗೆ ಪೊಣ್ಣು ಆವಾಡು ಆಣ ಆವಾಡು ಅಜ್ಜರ ಆವಾಡು ಬಾಲ್ಯ ಆವಾಡು ಏರೆ ಆವಾಡು ಪ್ರತಿ ಊರೆಲ್ಲ ನಂಗೆ ಒಂಜಿ ಬತ್ತಿನ ಕಲೆಗೆ ನಮ್ಮ ಸೇವೆ ಕೊರ್ಪುನ ನಮ್ಮ ಧರ್ಮ ಖಂಡಿತ ಮಸ್ತ್ ಖುಷಿ ಅಂಡ್ ಇರು ನನ್ನ ಮಿತ್ತಗ್ಲ ಮುಲ್ಪನೆ ಇತ್ತದ ದಾಲ ನೆಕ್ಸ್ಟ್ ದಾಲ ಇರ್ನ ಪ್ಲಾನ್ ಉಂಡ ಈರೇ ಒಂದು ಹೋಟೆಲ್ ಪಾಡ್ನ ದಾಲ ಅಂಚೆ ದಾಲ ಮೂಲೆ ಆಯ್ನಾತು ಮೂಲೆ ಏನಾಯ್ತು ಇನಿ ಮುಟ್ಟ ಕಮ್ಮಿ ಮಾಡ್ತೀವಿ ಹೋಯ್ಕಲ ರಿಯಲಿ ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಇರ್ನ ಬುಧರ್ ಸುಂದರ್ ಶೆಟ್ಟಿ ಕಿರಿಯೂರು ಗ್ರಾಮದ ಕಪ್ಪೆಟ್ಟುಡು. ಓಕೆ ಸರ್, ಈ ಹೋಟೆಲ್ಗೆ ಏತು ವರ್ಷದಂಚಿ ಬರೋದಿಲ್ಲ ಮೂಲತ ಸ್ಪೆಷಲ್ ತಿಂಡಿ ಇರಿಗೆ ಈನ ಇಷ್ಟ ನಾನು ಸಾಧಾರಣ ಸಿನ್ಸ್ 5 ವರ್ಷದ ನಿಂತು ಬರೋದಿಲ್ಲ. ಎಂಕ ಬಿಸ್ಕುಟ್ ಮಾಡಿ ಇಡ್ಲಿ ಮೊಗಲ ಭಾರಿ ಪ್ರೀತಿ ಇಷ್ಟ. ಈತ ಪಾವ್ ಬಾಜಿ ಶುರು ಮಾಡಿದೆ ರವೆ ತಿಂತೀನಿ ತುಂಬು ಬಿಸ್ಕುಟ್ ಅಂಬಡಿ ಇರ್ತಾರೆ ಇಡ್ಲಿ ಬಿಸ್ಕುಟ್ ಅಂಬಡಿ ಭಾರಿ ಶೋಕ ఒక ಎಂಕಲ್ನ ಮೊಗಲ್ನ ಪಪ್ಪ ಎಂಕಲಿ ಭಾರಿ ಗೋಡೈನಾರು ಆಗಲ್ಲ ಇಡೀ ಫ್ಯಾಮಿಲಿದ ಎಂಕಟ ಗುರ್ತೋಡು ದುಂಬೂರು ದಿಂಚಿದ್ಲ ಬಿಸ್ಕುಟ್ ಅಂಬಡೆಲ್ಲ ಇತ್ತೆ ಬಿಸ್ಕುಟ್ ಅಂಬಡೆಗಳ ಅದ ಡಿಫರೆನ್ಸ್ ತಾಲ ಉಂಡ ಆಡೆ ಬರ್ಪು ಜಾನ ಬೈಯಾಡು ಬರ್ಪು ಅಂದರೆ ಈತ ಕೈತ ಟೇಸ್ಟ್ ದಿಕ್ಕು ಈ ರೀತಿ ಪಾವ್ ಬಾಜಿ ತಿಂದ್ರಿ ಬರ್ತಿ ಪಾವ್ ಬಾಜಿ ಅಪರೂಪ ಮಸಾಲೆ ಇರ್ತದೆ ಅವನ ಆರೆ ಓನರೇ ಮಾಡ್ಕೊಡೋದು ಮಧುಕರ್ಣಿ ಮಾಡ್ಕೊಡೋದು ದುಂಬುದೆಲ್ಲ ಟೇಸ್ಟ್ ಇತ್ತಿದ್ದೆಲ್ಲ ಒಂಜೇ ಲೆಕ್ಕ ಉಂಡು ಬಂದ್ಪಾರಿ ಒಂಜೇ ಲೆಕ್ಕ ಅದೇ ನಂಗೆ ದಾಲ ಆರೋಗ್ಯಕ್ಕೆ ದಾಲ ಹಾಳೆಚ್ಚು ಪೂರಕಲ ಬದದ ಮುಲ್ಪ ತಿಂದು ಎಂಜಾಯ್ ಮಾಡಿ ಒಂದೊಂಜಿ ಮೂಲನಾಗ ಒಂಜಿ ಎಲ್ಲರ ಲೆಕ್ಕ ಪ್ರೀತಿ ನಮ್ಮ ಕುಟುಂಬದ ಒಂಜಿ ಹೋಟೆಲ್ ಆ ರೀತಿ ಬರ್ಪಿನಾಗಲಿ ಮುಲ್ತಾರೆ ಗಿರಾಕಿಲ್ ಪೂರ ಗಿರಾಕಿಂದ ಆತ ಆತ್ಮೀಯತೆ ಆಗಲಿ ಮತ್ತೆ ಆರು ನಮ್ಮನ ಆತು ಎಡ್ಡಿ ಎತ್ಕೊಂಡು ಬೇರೆ ಅದೇ ಪ್ರತಿಯವರೆಲ್ಲ ಒಂದೇ ಲೆಕ್ಕ ಕಟ್ಟಿರ್ಬೇಕು. ಗಜಾನನ ಹೋಟೆಲ್ನ ಮಾಲಕರು ನಮಗೆ ತುಂಬಾ ಒಳ್ಳೆಯ ತಿಂಡಿ ತಿನಿಸುಗಳನ್ನು ತಿನ್ನಿಸಿದ್ರು, ಅವರು ತಿನ್ನಿಸಿದ್ರು. ನಾವು ಇವಾಗ ಅವರಿಗೆ ನಮ್ಮ
ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮದಿಂದ ಅವರಿಗೊಂದು ಸಣ್ಣದಾಗಿ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಸರ್, ನಿಮಗೆ ಥ್ಯಾಂಕ್ ಯು. ಎಸ್, ಇನ್ನೂ ಕೂಡ ನಿಮ್ಮ ಈ ಹೋಟೆಲ್ ಉದ್ಯಮ ಇನ್ನೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಬಂದು ಈಗ ಹೇಗೆ ನಗುಮುಖದಿಂದ ಎಲ್ರಿಗೂ ನೀವು ಆರೈಕೆ ಮಾಡ್ತಿದ್ದೀರ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಆರೈಕೆ ಮಾಡಿ ಅಂತ ನಮ್ಮದೊಂದು ವಿನಂತಿ. ಕಡೆಯದಾಗಿ ಒಂದು ಮಾತು, ಸ್ಪಂದನ ವಾಹಿನಿಗೆ ನನ್ನ ಧನ್ಯವಾದಗಳು. ನಿಮಗೆಲ್ಲರಿಗೂ, ನೀವು ಎಲ್ಲರೂ ಬಂದು ನೀವು ನಮಗೆ ಒಂದು ಸಣ್ಣ ಇದು ಮಾಡಿದ್ದಕ್ಕೆ ತುಂಬ. ಸರ್, ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು MJ ಡೆಕೋರ್ಸ್ ಸಂತೆಕಟ್ಟೆ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಇವತ್ತು ನಾವು ಉಡುಪಿಯ ಚಿತ್ಪಾಡಿಯ ಹತ್ತಿರ ಹೋಟೆಲ್ ಶ್ರೀ ಗಜಾನನದಲ್ಲಿ ಮಾಡಿದ್ವಿ. ತುಂಬಾ ಖುಷಿಯಾಯಿತು, ತುಂಬಾ ವೆರೈಟಿ ತಿಂಡಿಯನ್ನು ಕೊಟ್ಟರು. ಹಾಗಾದರೆ ನೀವು ಕೂಡ ವೀಕ್ಷಕರೇ ಇಲ್ಲಿಗೆ ಒಮ್ಮೆ ಖಂಡಿತವಾಗಿಯೂ ಬರಲೇಬೇಕು. ನಾನು ರಾಕೇಶ್ ಕಡ್ಪಾಡಿ. ಮುಂದಿನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಮುಂದಿನ ವಾರ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು MJ ಡೆಕೋರ್ಸ್ ಸಂತೆಕಟ್ಟೆ, ಉಡುಪಿ.